ಪಾಡಿರತ್ತ ಮಾರೆ ಬಿಡ್ಲೆ. ದೇರ್ ಈಸ್ ನಥಿಂಗ್ ಮೋರ್ ಇಂಪಾರ್ಟೆಂಟ್ ದನ್ ಯುವರ್ ಹೆಲ್ತ್. ಆದರೆ ವಿಷಯ ಒಂದ್ಸರಿ ರಿಯಲೈಸ್ ಆಗೋದು ನಮ್ಮ ಹೆಲ್ತ್ ಕೈ ಕೊಟ್ಟಾಗಲಿ. ಅಂದರೆ ನನಗಿವಾಗ ಕೋವಿಡ್ ಏನು ಬಂದಿಲ್ಲ, ಜನರಲ್ ವಿಷಯ ಇರೋದಿನ ಅಷ್ಟೇ. ಆ್ಯಕ್ಚುಲಿ ಏನು ಗೊತ್ತಾ, ಕೋವಿಡ್ಗಿಂತಲೂ ಡೆಡ್ಲಿ ಡಿಸೀಸಸ್ ತುಂಬ ಇದೆ. ಅಂದರೆ ಇವಾಗ ಹೈಲೈಟಲ್ಲಿರೋದು ಕೊರೋನಾನೇ, ಏನು ಮಾಡೋಕ್ಕಾಗಲ್ಲ ಇರಲಿ. ಸೊ ನಾನಿವಾಗ ಏನಿಲ್ಲ, ವಿಷಯ ಏನಪ್ಪ ಅಂತಂದರೆ ನಾನು ಸ್ವಲ್ಪ ಬಾಡಿಗೆ ಎಕ್ಸಸೈಸ್ ಬೇಕು. ಮನೇಲಿ ಏನಿಲ್ಲ, ತಿನ್ನೋದು ಮಲಗೋದು ಎರಡೇ ಮಾಡ್ತಾ ಇರೋದು. ಸೊ ಡೈಲಿ ಸ್ವಿಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ. 1 ವೀಕಿಂದ ಡೈಲಿ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ನನಗೆ ಗೊತ್ತು ಆನ್ಲೈನಲ್ಲಿ ಇದು ಯೋಗ ಕ್ಲಾಸ್ ಎಲ್ಲ ಟ್ರೈ ಮಾಡೋಕ್ಕೆ ಹೋದೆ, ಅದು ಯಾವುದು ವರ್ಕ್ ಆಗಿಲ್ಲ. ಅಂದರೆ ಅದೇನು ಗೊತ್ತಾ, ಅಷ್ಟು ಒಂದಿನ ಸ್ಕಿಪ್ ಆದರೆ ಎಲ್ಲ ಆಮೇಲೆ ಸ್ಕಿಪ್ಪೇ ಮನಸ್ಸಾಗಲ್ಲ. ಆದರೆ ಸ್ವಿಮ್ಮಿಂಗ್ ಒಂಥರ ಖುಷಿ ಆಗುತ್ತೆ. ಎಸ್ಟರ್ಡೇ ಆ್ಯಂಡ್ ಡೇ ಬಿಫೋರ್ ಎಸ್ಟರ್ಡೇ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಬಂದಿದ್ದರು ಸ್ವಿಮ್ ಮಾಡೋಕ್ಕೆ ಮತ್ತು ಬ್ಯಾಡ್ಮಿಂಟನ್ ಆಡೋಕ್ಕೆ. ನನಗೆ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಕಲಿಸಿರೋದೇ ನನ್ನ ಫ್ರೆಂಡ್, ಅಂದರೆ ಯತಿನ್ ಅಂತ ಇದ್ದಾನೆ ಅವನಂದ್ರೆ ಅವ್ನ ಡ್ಯಾಡಿ ಕಲಿಸಿರೋದು, ಅಂದರೆ ಅವನ ಜೊತೆನೇ ಕಲ್ತಿರೋದು. ನಾನೇನು ಗೊತ್ತು, ಇವಾಗ ಒಂದು 15 ಮಿನಿಟ್ಸಲ್ಲಿ ಸ್ವಿಮ್ ಮಾಡ್ತೀನಿ. ಆಮೇಲೆ ಎಸ್ಟರ್ಡೇ ಆ್ಯಂಡ್ ಡೇ ಬಿಫೋರ್ ಎಸ್ಟರ್ಡೇಸ್ನ ವೀಡಿಯೋನ ಆ್ಯಡ್ ಮಾಡ್ತೀನಿ. ಯಾರು ಎಡ್ಡ ಹಾಕಿನಿಂದೆ ಪುಣ್ಣಿಕಲ್ ಪೂರ ಈ ಕೆಟ್ಟ ಸ್ಟಾರ್ಟ್ ಇತ್ತ ಸ್ಟಾರ್ಟ್. ಹಾಂ ಲವಲ್ ಇಜಿ 1 2 1 ಹಾಂ ಸೈಯಡ ಅದ ನಂಜಿ ನಾನು ಜೋಬ್ ಎಂಕು ದೂರ ಮಾಡೋದು. ಅದು ಲೀಗ್ ಮ್ಯಾಚ್ ಮುಜ್ಜೆಲ್ಲ ಒರಿವರಿ ಅನ್ನೋಟಿಗೆ ಗೊಬ್ಬನು ಏರಿಗೆ ಜಾಸ್ತಿ ಪಾಯಿಂಟ್ಸ್ ಉಂಡಾಕಲು ಯಾವ ರೀತೋ ನನ್ನ ಬ್ಯಾಟಿಯಾ ಕಟ್ಟಾಣ ನನಗೆ ಕೆಡಪೇರ ಅವಳು ಹಾರ್ಲಿಕ್ಸ್ ಹಿಡಿದಿದ್ದೀನಿ ರೀ. ನಾನೊಂದು ಹಾರ್ಲಿಕ್ಸ್ ಸಿಗೈತೆ ನೋಡವು. ಯತಿನಿಗೆ ಮ್ಯೂಸಿಕ್ ಏನಾಗ ಹೈಸ್ಕೂಲ್ದಲ್ಲಿ ಅವತ್ತ ನೆನಪ ಅಡೇ ಸೋಪು ಐತೆ ಕಷ್ಟ ಅಂತ ಹೈಸ್ಕೂಲ್ ಮಾಡಿ ಎಂತ ಅನ್ಕೊಂಡ ಅಣ್ಣ ಮೂವಿ ಬನ್ನೆ 96 ಅದ ಪಿನ್ಯ ಅಡ ಯಾನು ಇದೆ ಈಗ ಕಟ್ ಹಾಕು. ಔಟ್ ಔಟ್ ಫೈನಲ್ಗೆ ಈ ಬರ್ತಂದ ಅದು ಬಕ್ಕತ್ತು ಕಟ್ಟ ಹಾಸಿಗೆ 87 मेरा नाक पे ना मारे मारे इधर ओपन ना बोल रहे थे आउट 8 इंच 8 ಇಂಚಾ ಇಲ್ಲಡೆ ಕಾಂಪಿಟೇಷನ್ ಇದ್ದಂಡು ಮಾಡ ಬೇರೆ ಔಟ್ಗೆ ಹಾಕೊಂದಲ್ಲಿ 12-9 20 ವಿನ್ ಮುಗಿನದ ಮಿಥುನ್ ವಿನ್ ಆಯಿ ಇದು ಯಾವ ವಿನ್ ಅಡ ಇಂತ ಆಗಲ ಮ್ಯಾಚ್ ಚಿಚ್ಚೋರೆ ಮಾರೆ ಮುಗಿ ನಾನು ಆಯ್ತು ಬದತಾ ಇಂತ ಆಗಲ ಮ್ಯಾಚ್ ಹಾ ಬಾಯ್ ಲೆಫ್ಟ್ ಫುಲ್ ಇಡಿ ಕೊಡಿ ಮರಲಿ ಮರ ಔಟ್ ಬದುತ್ತಿ ಚಪ್ಪಲ್ ಫಾಂಡ್ಲ ಇದು ಮರೆ ಪಾಡ್ಜಿಲ್ಲ ಅವು ಜಂಚಾದ ನಿನ್ನ ಪಾಡ್ಜಿ ಈ ಮ್ಯಾಚ್ ಸೋತೆಲ್ಲ ಈ ವಿಡಿಯೋ ಪಾಡ್ಜಿ ಫಸ್ಟ್ ಮ್ಯಾಚ್ ನೋಡಿ ಸೋತೆ ಇನ್ನು ಸೆಕೆಂಡ್ ಮ್ಯಾಚ್ ಅನ್ಯಾನ್ಯ ಮನುಷ್ಯ ಲಾಸ್ಟ್ ಟೈಮ್ ತೂತೇನು ಯಾನ್ 6 ಆಗೋಣ ಯಾನ್ 6 ಪಾಡ್ತೆ ಮಾರೆ ರಡ್ಡೆ ಐನು ಪಾಡ್ದೆ ನೆಜ್ಜಿ ಯಾನೊಂಜಿ ಮ್ಯಾಚ್ ವಿನ್ ಆದಲ್ಲ ಪ್ರಯೋಜನ ಜನರೇ ಕಾಣು ಆಂಡು ಪಾಡಿ 79 ಮುಂಬೈ ಇಂಡಿಯನ್ಸ್ ಗೆ ಮಂತನ ಮದಂದಿರಾ ದೀಕ್ಷಿ ಬಿಡೋಡ್ಸ ಓಡೆ ಬಿಡ್ಪುನ ವೈಪ್ ಬಿಡಿಯ ಬಿಡಿಯತಾ ಮುಗಿನತಾ ಬಲ ವಿನತಾ ನಿಲ್ಲಗಾ ಬೇ ಉಡಾಯದ ಬಾರಿ ಬಂಗ ಆಲ್ತಿಯಾ ಇಂದ ಕೊಡು ಮ್ಯಾಚ್ ಒಬ್ಬಗನಾ ಎಂಚ ಸ್ವಲ್ಪ ರಾಜ್ಯದ ನಿಗ್ಲಿಗೆ ಬಲ ಒಬ್ಬಗ ಇತವಳ ಕುಲ್ಲ ಬೇಂಡ ಏನಾಯ್ತು ಕುಲ್ಲ ಅದೇ ಮಿತ್ತುಗುಲ್ಲ ಅಣ್ಣ ಉಪ್ಪು ಅಣ್ಣಂಜಿ ಹಾಂ ಕೊಡಂಜಿ ಇತ್ತೆ ಮೀಂದುಡುಂದ ಮೀಂದು ಯಾನ್ ಏನು ಮೀಂದು ಎಲ್ಲ ಬಲ ವಿಡಿಯೋ ಅಂತ ಕುಲ್ಲ ಬಲ ಏಯ್
ಇದನ್ನ ಯಾರು ನಿನ್ನ ಇತ್ತ ಅತ್ಯ ಇತ್ತ ಕುಡಂಜಿ ಮ್ಯಾಚ್ ಗೊಬ್ಬ ಬಂಡ ಮರ್ಯಾದೆ ಇತ್ತು ನಮ್ಗೆ ನಾ ಅತಿಥಿನ ಮರ್ಯಾದೆ ಬರಲ್ಲ ಒಂದು ರೀಸನ್ ಗುಡ್ನೆ ಎಂಜಿಂತ ಕುಡರ ಬನೆ ನಿನ್ನ ಮೋನ್ ಇತ್ತು ಮಗ್ಗ ಅಣ್ಣ ನಾನು ಬರ್ಕೊಂಡು ಜನ ನನಗೆ ಯಾರು ಒರಿಗೆ ಒಬ್ಬಡ ದಿನ ಒರಿಗೆ ಒಬ್ಬನು ಕುಡರ ಬನೆ ಬತ್ತಿನ ಅತಿಥಿ ನಮ್ಮ ಒಂಜಿ ಹಾ ಗೌರವ ಕೊಡದೆ ಅನ್ಸೋತಾನೆ ಇದನ್ನ ಇತ್ತರ ಅಡಿಲ್ಲ ಬಂಡ ರಡ್ಡ ನಿನ್ನದು ಹಾ ಪಾಡಿ ಪಾಡಿ ಆ ಕುಡಂಜಿ ಮೀನ್ ಜನ ಆತ್ತೆ ಪೋಂಡು ಪಾಡ್ಯ ಎಲ್ಲ ಯಾನೆ ಎಲ್ಲ ಯಾನೆ ಎಂಕಲ ವಿದ್ಯೆ ಕಲ್ಪೈನ ಗುರುಕುಲ ಮೇರೆ ಸ್ವಿಮ್ಮಿಂಗ್ ದ ಸರಿಯದ ಬೇದಾದಲ್ಲ ಉಂಡ ಪುದರ್ದಾದ ಯಾರನ್ನ ಪುದರ್ದಾದ ಏನ ಚಟ್ಟಿಡ ಬುದ್ಧಿದ್ದ ಇರಪ್ಪಲ ಬಟನ್ಗೆ ಒಂಜಿ ಒಳ್ಳೆ ಪ್ರೈಸ್ ಕನ್ಫರ್ಮ್ ಆಯ್ತು ಒಂದು ಬಲ ಒಂದೇ ಬೋಡ ಮೀಂದಲೆ ಬೋಡ ಎಂಚಲ ಅವರೆಲ್ಲ ಆಗಿಲ್ಲ ಮಾರೆ ಉಂಟ ಬೋಡಿ ಅವನಿಗೆ ಅಣ್ಣ ಹಾ ಚಡ್ಡಿ ಜಾರುದ್ಯಾ ಚಡ್ಡಿದ ಜಿಪ್ಪು ಒಂದು ಯಾರು ఏ యాన చెప్పడే యాన చెప్పడా యాన చెప్పడా ఈ కాసే ఉందిండియా మారిలే ఏనైనా వీడియో అనిపోతు మారే ಒರಿಯೇ ಮೀನ ಅವರವರ ಕೋಡಿಗೆ ಅವನೇ ಅಡಿಟೇರನ್ನ ಬತ್ತೆ ನಾನು ಒಯ್ಪೇರ ಅಂತ ಈ ಅಡಿಟೇ ಹೋಗ್ಬೇಕದ ಚೂರು ನೀರು ಪಾಡಿಯಾ ಕೆಬಿಕ್ ಅಂಜತ್ಯಾ ಕೈಟದೈತದು ಸರಿ ಅಂದ್ಯಾ ಚೂರು ಮಾಡ ಸರಿ ಅಂడి ಇಂದ ಬುಕ್ ಹೋಯ್ತಲ್ಲ ಟೈಮ್ ಉಂಟು ಆಪು ನಂದುಕ ಕೈ ಕಟ್ಟ ಉಂಡ್ಯಾ ದೀಕ್ಷಿತ್ ಇದು ಮುದ ಚೂಚೂರ ನೆಪ್ಪುಂಡ್ಯಾ ಕೈ ಕಟ್ದು ನೋಡ ಇಂಚಿ ತೋಜಲೆ ಚಡ್ಡಿದ ಮಿತ್ತೋಜಲ್ಲ ಹಾಯ್ ಹಾಯ್ ನೀರ್ದು ಅಡಿಟ್ಟು ಬೋಪುನೆಡ್ ಪುರೋಯ್ ಮೂಲಿತ್ತ ಜತ್ತೆಂಡ ಸೀದಾ ಮಲ್ಪೇಟ್ ಬರಲ್ಲ ಹಾಕುವೆ ಇದು ಪುತ್ತೂರು ಜತ್ತಿನ ಸೀದಾ ಮಲ್ಪೆ ಬಿಡ್ಸದೆ ಮಲ್ಪೆ ದೂರ ಇದೆ ಮಲ್ಪ ದೂರ ಪಾನಿ ಎರಡು ಜನ ಹಾಕುವೆ ಹಾಂ ಪಾನೆರಡು ಲಕ್ವೆ ಅಡಿಟೇಬಲ್ ಆಯ್ತಿನವ್ರ ಇಲ್ಲ ಸ್ಕಿಲ್ಸ್ ಬರೋ ತೋಜಲ್ಲ ಹೌದಾ ನಿನ್ನ ಅರೇಂಜ್ ಎಲ್ಲ ಹಿಡಿದು ತರ್ಪಾಡದು ಮಾರೆ ಅಡಿಟೇಬಲ್ ಈ ತೂತೆ ಈ ಭಯಂಕರ ಪ್ರೂವ್ ಅಪ್ಪ ಅಡಿಟೇಬಲ್ ನಮ್ಮ ಒಟ್ಟಿಗೆ ಸುಮಾರು ಬಂದು 10 ವರ್ಷ ಅಂಡ್ಯಾ 10 ವರ್ಷ ಹೋದ ಹೋಗತ್ತೆ ಹೈಸ್ಕೂಲ್ ಡಿಪ್ ನಾನದ ಸ್ಕೂಲ್ ಸ್ಟಾಪ್ ಮಾಡ್ತೀನಿ ತೋಜು ಹೈಸ್ಕೂಲ್ ಹೋದನಾ ಎಂಡ್ ಮಾಡ್ತೀನಿ ಹೊಸಿ ಕಾಲೇಜ್ ಹೋಗ್ಬೇಕ ಈ ಮೊಬೈಲ್ ಫೇಸ್ಬುಕ್ ಕೂಡ ಬರ್ತದೆ ಹೈಸ್ಕೂಲ್ ಹೋತಾ ಅಂಜಿ ಅದೇ ಮೊಬೈಲ್ ಬತ್ತಿವಾಗ ನಮ್ಮ ಮೀನ ಬರೋ ಅಡ್ರೆಸ್ ಪ್ರೈಮರಿ ಊಟ ದಿನ ಅಲ್ಲ ಡೈಲಿ ಹೈಸ್ಕೂಲ್ ಕಾಂಡೆ 6 ಗಂಟೆ ಇಡೀ ನೀಗೆ ನೆನಪುಂಡ ಕಾಂಡೆ 5 ಗಂಟೆ 6 ಗಂಟೆಗೆ ಹೋಗ್ಬೋದು ಬರ್ಸ ಇಜ್ಜ ಪಾನಿ ನೀರಿಡು ಅವಳು ನೀರಿಡು ಪಾನಿ ಕೂರು ನಾವು ಕೇಳ್ದ ತುಳು ಹೊಡಿ ಐ ಮೊಬೈಲ್ ವರ್ಕ್ ಬಂದ ಪುಣ್ಯ ನೀರು ತೊಲೆ ಹೋಯ್ತಿ ಬಂದಾನ ಮರಡಿ ಹೋಂಡ ಬುಚ್ಚ ಫುಲ್ ಕೊರಿಯೆ ಸಾರಿ ಬರ್ಬೇಕಾ ಯಾ ನೀರು ದಾಡಿಟ್ಟು ಒಳ್ಳೆ ಬೀಚ್ ಇಟ್ಟು ಕೂಡ ಹೋತೆ ಇದು ಹೋತೆ అవునండా ತುಕ ಟೈಮ್ ಪುಗ ಹೋಯರ್ ದಾನಿಕಲಿ ಒಳ್ಳೆ ಅಂಡಿ ಹಾಗೆ ಮಂಡೆ ಸಾಕು ಇಜ್ಜಿಯ ಮಿತ್ತುನಿಗಿತ್ತೆ ಆಗಿತ್ತೆ ನಮ್ಮ ಜತ್ತನಾಗ ಜಪ್ಪದ ಅಂತ ಈ ಕಡೆ ಚಾಲಿ ಬಂಡೆ ಭಕ್ತ ಗುಂಬಾರೆ ಆಯ್ ಮೇಲೆ ಲಾಗಿ ಇದಾಗೇನಾ ಇನ್ನ ಬೈದೇನು ಅಣ್ಣ ಬಿರೋ ಜನ ಕೂಡಿ ಹೋಗ್ಯ
ಆಡ ಉಂಟು ಏರಿಯಾ ಆಡದ 5 ನಿಮಿಷ ಅಂದ್ರೆ ಲೆಜ್ಜಿ ಬಿ ಲೆಜ್ಜಿ ಅಟ್ಲೆ ಜನ ಲೆಜ್ಜಿರು ಮಾರೆ ಹಾಂ ಅದು ಪಲ್ಟಿ ಆತಿಜಿ ಇರಿತು ಎಂಕೆಲ್ಲ ಆಂಡು ಸೆಷನ್ ನಾನು ಎಲ್ಲ ಬೈಯಡ್ಲ ನೀನು ಕಾಂಡೆ ಬೇಗ ಮೀನು ಅಂದಾಜಿರುಲ್ಲ ಏಪನ್ ಗೊತ್ತಿಲ್ಲ ಡೈಲಿ ಮಲ್ಪುನ ಪ್ಲಾನ್ ಉಲ್ಲ ತೂಕ ಎಂಕೆಲ್ಲ ವಿಡಿಯೋಗ್ರಾಫರ್ ಕೊಂಚ ಥ್ಯಾಂಕ್ಸ್ ಮಲ್ಲಿ ಮುಖೆಂಚಿ ದೀಕ್ಷಿತ್ ಜೈ ಹನುಮಾನ್ మీ నమ్మేం చేయమని వాట్ మేక్స్ యు హ్యాపీ బై బై ನೆಕ್ತಾ ಫ್ರಂಟ್ ಗೇರ್ ಫ್ರಂಟ್ ಬ್ಯಾಕ್ ಬ್ರೇಕ್ ಎದುರತ್ತಯ್ಯ ಒಂದು ಕಾರ್ಡ್ ಅತ್ತಯ್ಯ ಅಂದ ನೆಕ್ಸ್ಟ್ ಡೇ ನಮ್ಮ ಬ್ಯಾಡ್ಮಿಂಟನ್ ಕಂಟಿನ್ಯೂ ಮಲ್ತೊಂದುಲ್ಲ ನಮ್ಮೊಂಜಿ ದೂಬೈಗೆ ಮ್ಯಾಕ್ಸ್ 100 ಬೈದಂಡು ಒಂಜಿ Ada break lagi sepatu nih. Kalu. ಅದೇ ಮೋಶ ಇಟ್ಲ ಮರ ಕಟ್ಟಿಂಗ್ ಇಟ್ಲ ಅಂದ್ರೆ ನಾನು ಇಂಜಿನಿಯರ್ ಸೇಮ್ ಇಂಜಿನಿಯರ್ ಅಂದಿಯಾ ಏನ ಯಾವ್ದು ಬಂದಾಗ ಸೌಂಡ್ ಇಡು ಬಂದ್ಬಿಡಿ ಸೌಂಡ್ ನಾನು ಚೆನ್ನಾಗ್ತೇನೆ ಇದು ಸಿಮಿಲ್ದೇನೆ ಆಡ್ಬಾನೆ ನಿಜ ಪ್ಯೂರ್ ಪೆಟ್ರೋಲ್ ಮಾರ್ರೆ ಅವಕ್ಕೆ ಆಯಿಲ್ ವಾಡಿಯರಂದ್ಯಾ ಮನೆಗೆಲ್ಲ ಸೆಕೆಂಡ್ ಡೇ ಒಂದು ಇದು ಟಾಸ್ ದ ಟೈಮ್ ಟಾಸ್ ಅಂಪೈರ್ ಬಾಡ್ಯಾ ಬರ್ಚ ಅಂಪೇರ್ ಹತ್ತು ಯಾಣೆ ಬಾಡ್ನು ಓ ನೀ ಅಡಿಯ ಮೇಲ ಈ ಪಾಡ್ ಬಂಪೆ ಒಂದು ಮೇಲೆ ಅವ ಅಡ್ಡಿ ಪಾಡ್ ಅವ ಅಂದ ಮೀನು ಒಂಜರ ಅವ ಮೇಲೆ ಅವ ಬಂಜಿ ಇದು ಬಂಜಿ ನಿಕ್ಕೋ ಪಾಡ್ ಹೆಂಗೆ ಬೇರೆ ಹೆಂಗುದು ಓವಿಯಾ ಬಂಜೆ ಬೆರಿಯಾ ಒಂದು ಬಂಜಿಯಾ 15-14 ಪಾಡಿರತ್ತ ಮಾರೆ ಬಿಡ್ಲೆ ಮಂಜು ಬಂದು ಬ್ಯಾಕ್ ಮತ್ತೆ ಅಂಚತ್ತೆ 19 ಅಲ್ಲಿ ಗೇಮ್ 21 ಇದು ಪಾಡಿ ಎಸ್ ಓಕೆ ಯಾನೊಟ್ಟಿಗೆ ಓಪನ್ ಆಯ್ತೀನಿ ಯಾನೊಟ್ಟಿಗೆ ಓಪನಾ ನಮ್ಮ ಎತ್ತಿನ ರೈಕಲ್ ವಿನ್ ಆಯ್ರು ಭಯಂಕರ ಮ್ಯಾಚ್ ಆದಿತ್ತು ಮಾತ್ರ ಅದು ಒಂದು ಬ್ಯಾಡ್ ಲಕ್ ನೆಕ್ಸ್ಟ್ ತೂಕ ಇತ್ತ ನಮ್ಮ ಮಿಥುನ್ ಬೊಕ್ಕ ಯತಿನ್ನ ನಡುಟು ಮ್ಯಾಚ್ ಒಂದುಂಡು ಫಸ್ಟಿಗೆ ಬನ್ನಿ ಹಾಂ ದಾದಾಗಿ ಎಂಚಿದರ್ಗಳ ಕ್ಯಾಮರಾ ದಾದಾಗಿ ಆಮಂಟು 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 ಈ ಪಾಡಿ ಆಮಂಟು ಆಮಂಟು ದಾದವು ಕೋಡದೇನು ಸೋಲ್ ನೊಪ್ಪಂದೇನು ಹಾಂ ಇದು ದಾದ 11 ಉಂತಾನೆ 10 ಹಿಡ್ಸ್ ಐತಿ ಹೊಟ್ಟೆ ಚಿಪ್ಪಿಡು ಮೂಕು ಮುರುಕ ಅದು ಸಾಯೋಲಿ ನಿಕ್ಕು ಮೇಲೆ ಉಂಡಿತ್ತು ಬಲ ಇನ್ ಬಿಟ್ವೀನ್ ಲೂಸರ್ಸ್ ಕಟಿಂಗ್ ಗೇಮ್ ಬಂದು ಇನ್ನಲ್ಲ ಎತ್ತಿನಲ್ಲ ಈ 2 ಮ್ಯಾಚಸ್ ಹೋದೆ ಮಾಡಿ ಎಂಚ ನಂದ ಬನ್ನಿ ಎಸ್ ಜಸ್ಟ್ ಪಾಸ್ ಆಗ್ಬಿಡಿ ಅದರಷ್ಟೇ ತುಂಗಲ್ಲ ಇನ್ನೊಂದು ಫ್ರೆಂಡ್ ಉಲ್ಲದು ಶ್ರೀಜನ್ಯ ಪಂದು ಡಿಗ್ರಿದ ಕ್ಲಾಸ್ಮೇಟ್ ಏನಲ್ಲ ಸೊ ಅಲ್ಲಿ ಒಂದು ವಿಡಿಯೋ ಕಾಮೆಂಟ್ ಮಲ್ದಲ್ಲ ಕಾಟು ಕುಕ್ಕುದ ದೈ ನಡ್ಲ ಮರೆ ಸೊ ಒಂದು ಕಾಟು ಕುಕ್ಕುದ ದೈ ಸತ್ಯ ನಾಡಿ ಹೆಂಗೆ ಓಲ್ಲ ತಿಕ್ಕಜಿ ಅಣ್ಣ ಕಾಟು ಕುಕ್ಕು ತಿಕ್ಕಂಡು ಐತ ಕೊರಂಟ ತಿಕ್ಕಂಡು ಸೊ ಇನ್ನೇ ನಡೆದು ಅದನ್ನು ವ್ಯವಸ್ಥೆ ಮಲ್ಪಕಂದುಲ್ಲೆ ಹೆಂಗದೆ ಈತ ಕೊರಂಟ ತಿಕ್ಕಂಡು ನೆಟ್ಟು ಖಾಲಿ ಕಾಟು ಕುಕ್ಕುದತ್ತು ಕಸಿ ಕುಕ್ಕುದ ಉಂಡು ಬುಕ್ಕ ನೆಕ್ಕರೆ ಕುಕ್ಕುದಲ್ಲಿ ಒಂಜುಂಡು ಓನ್ ಬೋರೆ ಹೆಂಗೆ ಸತ್ಯ ಹಿಂಗೆ ಐಡೆಂಟಿಫೈ ಮಲ್ಪರೆ ಗೊತ್ತಿಜ್ಜಿ ಕಾಟು ಕುಕ್ಕಿಗೂ ದಾದ ಪನ್ಪೇರು ಕಾಟು ಕುಕ್ಕಿಗೂ ಕನ್ನಡ ದಾದ ಪನ್ಪೇರು ಇಂಗ್ಲೀಷ್ ದಾದ ಪನ್ಪೇರು ಯಾರಿಗಾದರೂ ಗೊತ್ತಾ ಕಾಟು ಕುಕ್ಕುಗೆ ಕನ್ನಡದಲ್ಲಿ ಏನು ಆಮೇಲೆ ಇಂಗ್ಲೀಷಲ್ಲಿ ಏನು ಅಂತಾರೆ ಅಂತ ಗೊತ್ತಾ ಸೀರಿಯಸ್ಲಿ ನನಗಂತೂ ಗೊತ್ತಿಲ್ಲ
ಏನೇ ಇರಲಿ. ಸೊ ಇದನ್ನ ಈ ಪ್ಲಾಸ್ಟಿಕ್ ಕವರ್ ಒಳಗಡೆ ಒಂದೊಂದು ಹಾಕೋಣ. యానుందు మదుపున రీతి సరి ఉండే జన ఇంకొచ్చి అండ్ ఇంకొంచెం జస్ట్ ఎక్స్పీరియన్స్ ఆవిడ. ಸೊ ಇದರಲ್ಲಿ ಏನು ಗೊತ್ತು, ಇವಾಗ ಒಂದು ಸರಿ ಮೊಳಕೆ ಬಂದಮೇಲೆ ಇದನ್ನ ಒಂದು ಕರೆಕ್ಟ್ ಪ್ಲೇಸಲ್ಲಿ ನೆಡೋಣ. ಇದು ನನ್ನ ದೊಡ್ಡಪ್ಪನ ಮನೆಯಿಂದ ತಂದಿರೋದು. ಇದಕ್ಕೆ ಎಲ್ಲಿ ಕಾಶಿ ಕುಕ್ಕು ಅಂತಾರೆ, ಇದು ಯಾವುದು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಆದರೆ ಟೇಸ್ಟ್ ಮಾತ್ರ ಸೂಪರ್ ಇದೆ. ಇವಾಗ ಇದರಲ್ಲಿ ಹಾಕಿಟ್ಟಿದ್ದೀನಿ ಪ್ಲಾಸ್ಟಿಕ್ ಕವರ್ ಒಳಗಡೆ. ಸೊ ಒಂದು 5 days ಬಿಟ್ಟು ನೋಡ್ತೀನಿ ನಾನು ಮೊಳಕೆ ಬರುತ್ತಾ ಏನಂತ ನೋಡೋಣ. ಸೊ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ಇದ್ರ ಬಗ್ಗೆ ಏನಾಗಿದೆ ಅಂತ. ನಾನೇ ಹೇರ್ ಕಟ್ ಮಾಡಿರೋದು ಒಂಥರ ಆಗಿದೆ, ಅದಕ್ಕೆ ಸ್ವಲ್ಪ ವೀಡಿಯೋ ಲೇಟಾಗಿ ಬಂತು. ಮೋಸ್ಟ್ಲಿ ವೀಡಿಯೋ ತುಂಬ ಲೆಂತಿ ಆಯಿತು ಅನ್ಕೋತೀನಿ. ಐ ಆಮ್ ವೆರಿ ಸಾರಿ. ಜನ್ಯ ನೆಕ್ಸ್ಟ್ ಸ್ಟೇಪಲ್ಲ ಕಾಟು ಕುಕ್ಕದ ದೈತಿಕನ ಸತ್ಯ ನಿಕ್ಕೊಡೋದು ನಡ್ಪಾಯನ್. ಓಕೆನಾ? ಸೊ ಅಷ್ಟೇ. ವೀಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗ ಗಿಡ ನೆಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅಷ್ಟೇ. ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಬಾಯ್, ಜೈ ಹಿಂದ್.